ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪುರುಷೋತ್ತಮ್ ಅಂಚನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅವರು ಶಾಲಾ ಶಿಕ್ಷಕರು ಮತ್ತು ಪೋಷಕರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ದೊಡ್ಡಲ್ಕಾಡು ಶಾಲೆ ಬಂಟ್ವಾಳ. ಪುರುಷೋತ್ತಮ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಮತ್ತು ಕೊನೆಗೂ ಶಿಕ್ಷಣ ಸಚಿವರು ಅಂದ್ರೆ ಕರ್ನಾಟಕ ಸರ್ಕಾರ ಶಾಲೆಗಳನ್ನು ರಿಓಪನ್ ಮಾಡಲಿಕ್ಕೆ ಮನಸ್ಸು ಮಾಡಿದೆ. ಬಹಳ ಸಂತೋಷದ ವಿಷಯ. ಎಸ್ ಈಗಾಗಲೇ ಇವತ್ತು ಬೆಳಿಗ್ಗೆ ಶಿಕ್ಷಣ ಸಚಿವರಾಗಿರುವಂತಹ ನಾಗೇಶ್ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದರು. ಈಗಾಗಲೇ ನಾವು ಅದನ್ನು ಟೆಲಿಕಾಸ್ಟ್ ಮಾಡಿದೆವು, ಪೂರ್ತಿಯಾಗಿ ಅವರು ಮಾತನಾಡಿದಂಥ ವಿಚಾರವನ್ನು. 9ನೇ ತರಗತಿಯಿಂದ 12ನೇ ತರಗತಿ ತನಕ 9, 10, 11, 12 ತರಗತಿಗಳನ್ನು ನಾವು 23ನೇ ತಾರೀಕಿಗೆ ಆರಂಭ ಮಾಡ್ತೇವೆ. ಉಳಿದ ತರಗತಿಗಳನ್ನು ನಾವು 30ನೇ ತಾರೀಕಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಜೊತೆಗೆ ನಾವೊಂದು ಸಭೆಯನ್ನು ಮೀಟಿಂಗನ್ನು ಅರೇಂಜ್ ಮಾಡ್ತೇವೆ. ಸೊ ಈ 23ರ ನಂತರದ ನಡೆಯುವಂಥ ಬೆಳವಣಿಗೆಗಳನ್ನೆಲ್ಲ ಅವರ ಮುಂದೆ ಚರ್ಚೆ ಮಾಡಿ ಆನಂತರ ನಾವು ಪೂರ್ವ ಪ್ರಾಥಮಿಕ ಶಾಲೆಗಳು ಅಥವಾ ಪ್ರಾಥಮಿಕ ಶಾಲೆಗಳ ಓಪನ್ ಬಗ್ಗೆ ನಾವು ತೀರ್ಮಾನಕ್ಕೆ ಬರ್ತೇವೆ. ಮೊದಲ ಹಂತದಲ್ಲಿ 9, 10, 11, 12ನೇ ತರಗತಿ ಆರಂಭವಾಗುತ್ತೆ 23ನೇ ತಾರೀಕಿಗೆ ಅಂತ ಸ್ಪಷ್ಟವಾದ ವಿಚಾರವನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಪುರುಷೋತ್ತಮ ಅವರೇ, ಎಸ್, ಆ ವಿಚಾರ ಖಂಡಿತ ಸ್ವಾಗತಾರ್ಹ. ಬಟ್ ಏನಂತಂದ್ರೆ ಈಗ ಅದೇ ಇನ್ನೊಂದು ಅದರಲ್ಲಿ ಇಟ್ಟಿದಾರಲ್ಲ, ಪಾಸಿಟಿವಿಟಿ ರೇಟ್ ಕಡಿಮೆ ಇದ್ದಲ್ಲಿ ಮಾತ್ರ ಮಾಡಬಹುದು ಅಂತ ಹೇಳಿ. ಅದು ಈಗ ನಮಗೆ ನಮ್ಮ ಜಿಲ್ಲೆಗೆ ಬಹಳ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಸಮಸ್ಯೆ ಆಗ್ಬೋದು. ಹೌದು. ನನಗೆ ಅನಿಸ್ತ ಮಟ್ಟಿಗೆ ಇದು ಪಾಸಿಟಿವ್ ರೇಟ್ ಹೇಗೆ ಲೆಕ್ಕನೋ ಏನೋ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ ಅಂತೆ. ಆ ಕಾರಣಕ್ಕಾಗಿ ಪಾಸಿಟಿವ್ ರೇಟ್ ಏರ್ತಲೇ ಇದೆ. ಕಡಿಮೆ ಆಗೋ ತನಕ ನಮ್ಗೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಒಂದು ಬಹಳ ಬೇಸರ ಸಂಗತಿ. ಬಟ್ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ವಿಷಯವನ್ನು ಕೇಳಿ ಬಹಳ ಸಂತೋಷ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಈ ತರ ಆಗ್ತಾ ಇದೆಯಲ್ಲ ಅಂತ ಒಂದು ಬೇಸರ. ಬಟ್ ನನಗೆ ಅನಿಸ್ತಾ ಇದೆ ಶಾಲೆಯನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡಬೇಕು. ಈಗ ನಮ್ಗೆ ತಜ್ಞರು ಹೇಳಿದ್ದಾರೆ ಮಕ್ಕಳಿಗೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಯಾಕೆ ಇನ್ನು ಮೀನಾಮೇಷ ಯೋಚನೆ ಮಾಡ್ತಾ ಇದ್ರೆ ನಮ್ಗಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ನೋಡಿ, ಸಣ್ಣ ಮಕ್ಕಳಿಗೆ ನಿಜವಾಗಿ ಅವ್ರು ಹೇಳಿದ್ದಾರೆ ಸಣ್ಣ ಮಕ್ಕಳನ್ನು ದಯವಿಟ್ಟು ಶಾಲೆ ಕಳಿಸ್ಬೋದು, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ ಅದು ಇನ್ನೂ ತಡ ಆಗ್ತಾ ಇದೆ. ಮೊದಲು ದೊಡ್ಡವರಿಗೆ ಕಳಿಸ್ತಾ ಇದ್ದಾರೆ, ಈಗ ಆಮೇಲೆ ಸಣ್ಣವರಿಗೆ ಅಂತ ಹೇಳ್ತಾ ಇದ್ದಾರೆ. ಪುರುಷೋತ್ತಮರೇ, ಮೊನ್ನೆ ದಿವಸ ಕಳೆದ ವಾರ ಪಾರ್ಲಿಮೆಂಟ್ನ ಸ್ಥಾಯಿ ಸಮಿತಿಯೇ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿತ್ತು. ಸ್ಥಾಯಿ ಸಮಿತಿ ವರದಿ ಕೊಡುವಾಗ ಎಲ್ಲಾ ತಜ್ಞರುಗಳ ಅಭಿಪ್ರಾಯಗಳನ್ನು ಕೇಳಿಸಿಕೊಂಡು, ಸಂಶೋಧನಾ ವರದಿಗಳನ್ನೆಲ್ಲ ಕೇಳಿಸಿಕೊಂಡೇ ಅಭಿಪ್ರಾಯವನ್ನು ಮಂಡಿಸುವಂಥದ್ದು ಸಂಸತ್ತಿನಲ್ಲಿ ಮಂಡನೆ ಆಗಿದೆ. ಸ್ಥಾಯಿ ಸಮಿತಿ ವರದಿ ಸ್ಕೂಲ್ಗಳನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಓಪನ್ ಮಾಡಬೇಕು. ನೀವು ಇಷ್ಟು ಸಮಯ ಮುಚ್ಚಿಟ್ಟದ್ದೇ ತಪ್ಪು ಮತ್ತು ಭಾರಿ ದೊಡ್ಡ ಪ್ರಮಾದ ಆಗಿದೆ. ಮಕ್ಕಳ ಶಿಕ್ಷಣ ಮತ್ತು ಮಕ್ಕಳ ಬೌದ್ಧಿಕ ಬೆಳವಣಿಗೆಯಲ್ಲಿ ಭಾರಿ ದೊಡ್ಡ ತೊಂದರೆ ಆಗಿದೆ. ಅದು ಎಷ್ಟು ತೊಂದರೆ ಅಂತ ಅದು ಊಹನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸೊ ಅಂತ ತೊಂದರೆ ಆಗಿದೆ. ಸೊ ಹಾಗಾಗಿ ಆಸ್ ಸೂನ್ ಆಸ್ ಪಾಸಿಬಲ್ ಸ್ಕೂಲ್ಗಳನ್ನು ಓಪನ್ ಮಾಡಿ ಅಂತ. ಖಂಡಿತ ಸರ್. ಆಕ್ಚುಲಿ ಅಷ್ಟು ಹೇಳಿದ ಮೇಲೆ ಕೂಡ ನೋಡಿ ಅದು ಏನೋ ಒಂದು ಯಾವ್ದು ತಡೆ ಹಿಡಿತಾ ಇದೆ ಅನ್ನೋದು ನಮ್ಗೆ ಬಹಳ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನೋಡಿ, ಎಲ್ಲ ತಜ್ಞರು ಹೇಳ್ತಾರೆ, ಮತ್ತೆ ಸರ್ಕಾರ ರಿಪೋರ್ಟ್ ಮಾಡ್ತಾ ಇದೆ, ಅದಕ್ಕೆ ಬೇಕಾದಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮಕ್ಕಳನ್ನು ವಂಚಿತರನ್ನಾಗಿ ಮಾಡಬೇಡಿ, ಆದಷ್ಟು ಬೇಗ ನೀವು ಶಾಲೆ ತೆರೀಬೇಕಂತ ಹೇಳಿದ್ರು ಕೂಡ ನೋಡಿ ನಾವು ಎಲ್ಲಾ ರೀತಿಯಲ್ಲಿ ತಯಾರಿ ನಡೆಸಿ ಈಗ ಎಲ್ಲ ಶಾಲೆಗಳಲ್ಲಿ ಕೂಡ ಹೆಚ್ಚಿನವರು ಶಾಲೆಯನ್ನು ಸ್ವಚ್ಛ ಮಾಡಿ ಅದನ್ನು ಯಾವ ರೀತಿಯಲ್ಲಿ ಮಕ್ಕಳಿಗೆ ಬೇಕು ಆ ರೀತಿಯಲ್ಲಿ ರೆಡಿ ಮಾಡಿ ಕಾಯ್ತಾ ಇದ್ದೀವಿ. ಈಗ ಈ ನೋಡಿ, ಈ ಸಮಸ್ಯೆ ಕೊರೋನಾಗಿಂತ ಈ ಆನ್ಲೈನ್ ಕೊಡ್ತೀವಲ್ಲ ಅದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಕೊರೋನಾನಾದ್ರೂ ಫೇಸ್ ಮಾಡಬಹುದು, ಈ ಆನ್ಲೈನ್ ಶಿಕ್ಷಣವನ್ನು ಫೇಸ್ ಮಾಡ್ಲಿಕ್ಕೆ ಮಕ್ಕಳಿಂದ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ನಾವು ಹೇಳುದು ಆದಷ್ಟು ಬೇಗ ಕಣ್ಣು ಹೋಗುವುದನ್ನು ಅಥವಾ ಇವ್ರು ಮೆಂಟಲಿ ಏನಾದ್ರು ಡಿಪ್ರೆಷನ್ ಹೋಗುವುದನ್ನು ತಪ್ಪಿಸ್ಲಿಕ್ಕೆ ಕೂಡ್ಲೆ ನಾವು ಶಾಲೆ ಆರಂಭಿಸಬೇಕು. ಮತ್ತೆ ಮಕ್ಕಳು ಇನ್ನೂ ಕೂಡ ತಡ ಮಾಡಿದ್ರೆ ಕಷ್ಟ. ಸಣ್ಣ ಮಕ್ಕಳು ಅತಿಯಾದ ಮೊಬೈಲ್ನ ಗೀಳು ಚಟಕ್ಕೆ ಈಡಾಗುವಂತ ಸಮಸ್ಯೆ ಕೂಡ ಎದುರಾಗಿದೆ. ಈಡಾಗುವಂತ ಸಮಸ್ಯೆ ಎದುರಾಗೋದಲ್ಲ, ಆಲ್ರೆಡಿ ಆಗಿ ಹೋಗಿದೆ ಸರ್. ಅದರಿಂದ ಹೊರಬರುವುದು ಹೇಗೆ ಅಂತಲೇ ಈಗ ಗೊತ್ತಾಗ್ತಾ ಇಲ್ಲ. ಯಾವ ರೀತಿಯಲ್ಲಿ ಹೊರಬರುವುದು ಅಂತ ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನೋಡ್ತಿದ್ವಲ್ಲ ಎಷ್ಟೋ ಮಕ್ಕಳಿಗೆ ಅವರು ವಿಲ ಓದಾಡ್ತಾರೆ, ಅವರು ಸುಮ್ನೆ ಕೂರೋದೇ ಇಲ್ಲ. ಅದು ಕ್ಷಣ ಬಂದಗಳು ಮೊಬೈಲ್ ಕೈಯಲ್ಲಿ ಇರ್ಬೇಕು, ಅಲ್ಲಿ ಏನೋ ಪರದಾಡುದು, ಅಲ್ಲಿ ಏನೋ ಹುಡುಕಾಟ, ಇದೆಲ್ಲ ನಡೀತಾ ಇದೆ. ಅದು ಬಹಳ ಒಂಥರ ನನಗನ್ನಿಸ್ತಾ ಇದೆ ಕೊರೋನಾಕ್ಕಿಂತಲೂ ಭಾರಿ ಒಂದು ಮಾರಕ ರೋಗ ಆಗ್ಬಿಟ್ಟಿದೆ ಇದು.
ಎಸ್ 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 ಇದನ್ನು ನಾವುಗಳೇ ಈ ಶಾಲೆಯನ್ನು ಮಕ್ಕಳಿಂದ ದೂರ ಇರಿಸಿ ಮೊಬೈಲ್ ಅನ್ನು ಹತ್ತಿರ ತರಿಸಿ ಏನೋ ಇನ್ನೊಂದು ಗೊಂದಲಕ್ಕೆ ಸೃಷ್ಟಿ ಮಾಡುವಂತ ಧಾವಂತದಲ್ಲಿ ಇದ್ದೇವೆ ಅಂತ ಅನಿಸ್ತಾ ಇದೆ. ಹೌದು ಹೌದು ಹೌದು, ಅದನ್ನೇ ಇದನ್ನು ದಯವಿಟ್ಟು ತಪ್ಪಿಸಬೇಕು ಸರ್, ಇಲ್ಲದ್ರೆ ಕಷ್ಟ ಇದೆ. ಹೌದು, ಪಾರ್ಲಿಮೆಂಟ್ನ ಸ್ಥಾಯಿ ಸಮಿತಿ ಕೂಡ ಅದನ್ನೇ ಹೇಳಿದ್ದು. ಎಷ್ಟು ಸಮಯ, ಎಷ್ಟು ಸುದೀರ್ಘ ಕಾಲ ನೀವು ಮುಚ್ಚಿಟ್ಟು ಭಾರಿ ದೊಡ್ಡ ಪ್ರಮಾದ ಮಾಡಿದ್ದೀರಿ ಮತ್ತು ಅದು ಯಾವ ರೀತಿಯೆಲ್ಲ ಪ್ರತಿಕೂಲ ಪರಿಣಾಮ ಆಗುತ್ತೆ ಅನ್ನೋದನ್ನು ನಮಗೆ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ ಅಂತ. ಖಂಡಿತ ಸರ್. ಯಾಕಂದ್ರೆ ಅದನ್ನು ಊಹಿಸ್ಲಿಕ್ಕೆ ಅಸಾಧ್ಯ. ಯಾಕಂದ್ರೆ ನಾವು ಅಬ್ಸರ್ವೇಷನ್ ಮಾಡ್ತಿದ್ವಿ, ಆನ್ಲೈನ್ ಶಿಕ್ಷಣದಲ್ಲಿ ಮಗು ಒಂದು ಕಡೆ ಒಂದು ಮಾನಸಿಕ ಅಸ್ವಸ್ಥತೆ ಕಡೆ ಹೋಗ್ತಾ ಇದೆ ಅಂತ ನನ್ಗೊಂದು ರೀತಿಯಲ್ಲಿ ಅನಿಸ್ತಾ ಇದೆ. ಏನಕ್ಕಂತಂದ್ರೆ ಅವರಿಗೆ ಈ ಆನ್ಲೈನ್ ಕಳಿಸ್ತಾ ಇದ್ದಾರೆ, ಅದನ್ನ ನೋಡ್ತದೆ, ಕೊನೆಗೆ ಅದನ್ನು ಬಿಟ್ಬಿಡ್ತದೆ, ಬೇರೆ ಏನೋ ಹುಡುಕಾಟ ಮಾಡ್ತದೆ. ಸಣ್ಣ ಮಕ್ಕಳು ಸಮೇತ ಈಗ ಅದರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಇದನ್ನು ಬಹಳ ಡೇಂಜರ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಮುಂದಕ್ಕೆ ಇದಕ್ಕೆ ಜಾಸ್ತಿ ನಾವು ಸಪೋರ್ಟ್ ಮಾಡಿದ್ರೆ. ಹೌದು, ನಾವು 2 ವರ್ಷಗಳ ಮೊದಲು ತುಂಬಾ ದೀರ್ಘ ಅಲ್ಲ, ನಾವು ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಮೊಬೈಲ್ ಅವಾಯ್ಡ್ ಮಾಡ್ತಾ ಇದ್ದೆವು, ಕೊಡ್ತಾ ಇರಲಿಲ್ಲ. ಮತ್ತೆ ಬಳಕೆಯ ಬಗ್ಗೆ ಕೂಡ ಒಂದು ನಮ್ಮಲ್ಲಿ ಒಂದು ಕಟ್ಟುನಿಟ್ಟಿನ ರೀತಿ ರಿವಾಜುಗಳಿತ್ತು ಪ್ರತಿ ಮನೆಯಲ್ಲಿ ಕೂಡ. ಹೌದು, ಆದರೆ ಇವತ್ತು ಮಕ್ಕಳೇ ಏನು ಮೊಬೈಲ್ನ ಏನು ವಾರಿಸುದಾರರಾಗುವಂತ ಪರಿಸ್ಥಿತಿ ಬಂದಿದೆ. ಅದೇ ನಾವು ಏನು ಬೇಡ ಅಂತ ಹೇಳಿದ್ವಿ, ಅದನ್ನು ಈಗ ಅವರಿಗೆ ಬೇಕು ಅಂತ ಕೊಟ್ಟಿದ್ವಿ. ಈಗ ನಾವು ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ನಮ್ಮಿಂದ ಅಸಾಧ್ಯವಾಗಿದೆ. ಹೌದು ಹೌದು. ಇವಾಗ ಎಸ್, ನಾನು ನಿಮ್ಮ ಏನು ಸಮಿತಿ ಏನಿದೆ ರಾಜ್ಯ ಮಟ್ಟದಲ್ಲೇ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಭಿಯಾನ ಸಮಿತಿ, ನೀವು ಸುದೀರ್ಘ ಕಾಲದಿಂದ ನೀವು ಶಾಲೆಗಳನ್ನು ಆದಷ್ಟು ಶೀಘ್ರವಾಗಿ ಓಪನ್ ಮಾಡಿ ಅಂತ ಹೇಳಿ ಬೇರೆ ಬೇರೆ ಸ್ವರೂಪದಲ್ಲಿ ಚಳವಳಿಗಳನ್ನು ಮಾಡಿಕೊಂಡು ಬಂದವರು. ಪೋಸ್ಟ್ ಕಾರ್ಡ್ ಅಭಿಯಾನ ಇರ್ಬೋದು, ಅಥವಾ ಶಾಲೆ ಮುಂದೆ ಪ್ರತಿಭಟನೆ ಇರ್ಬೋದು, ಇದನ್ನೆಲ್ಲ ಮಾಡಿಕೊಂಡು ಬಂದವರು. ಸೊ ಇದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಏನು ಶಾಲೆಗಳನ್ನು ಓಪನ್ ಮಾಡಬೇಕು ಅನ್ನುವ ವಿಚಾರಕ್ಕೆ ಒಂದು ಪೂರಕ ಧ್ವನಿಯಾಗಿ ಅದು ಏನು ಕಾರಣವಾಗಿದೆ. ಸೊ ಖಂಡಿತ ಸರ್, ಖಂಡಿತ. ಹೌದು, ಆಕ್ಚುಲಿ ನೋಡಿ, ನಾವು ಮೊದಲೆಲ್ಲ ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಸಮಯದಲ್ಲಿ ಶಾಲೆ ಮುಚ್ಚಬಾರದು, ಮಕ್ಕಳನ್ನೆಲ್ಲ ಮನೆ ಭೇಟಿ ಮಾಡಿ ಅವರನ್ನು ಕರೆತಂದು ಶಾಲೆ ಉಳಿಸುವ ಪ್ರಯತ್ನ ಮಾಡಿದ್ರೆ ಒಂದು ಕಡೆ. ಈ ಕೊರೋನಾದಿಂದಾಗಿ ಈಗ ಮಕ್ಕಳು ಶಾಲೆಯಿಂದ ದೂರ ಹೋಗುವಾಗೆ ಆಗಿದೆ. ಈಗ ಮತ್ತೆ ಅವರನ್ನು ಕರೆತರಬೇಕು. ನೋಡಿ, ಅದೆಷ್ಟೋ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಶಾಲೆಯಿಂದ. ಈಗ ನಾವು ನೋಡ್ತಾ ಇದ್ವಿ ಇಲ್ಲಿ ಹಾಜರಾತಿ ಇದು ರಿಜಿಸ್ಟ್ರೇಷನ್ ಅಲ್ಲಿ ತುಂಬಾ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಅವ್ರು ಕೇಳಿದ್ರೆ ಕೆಲವರೆಲ್ಲ ಈಗ ದೊಡ್ಡ ಮಕ್ಕಳೆಲ್ಲ ಏನಾಗಿದೆ, 10ನೇ ಕ್ಲಾಸು ಈ ಮಕ್ಕಳೆಲ್ಲ ನಂತರ PUC ಹೋಗುವಂತ ಮಕ್ಕಳೆಲ್ಲ ಅಡಿಕೆ ಸುಲಿಯುವುದು ಅಥವಾ ಬೇರೆ ಕೆಲಸ ಕಡೆ ಹೋಗಿ ಈಗ ಅದರಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇಲ್ಲಿ ಈ ಅಡ್ಮಿಷನೇ ಇಲ್ಲ. ಈ ಪ್ರಾಬ್ಲಮ್ಗಳು ಯಾಕೆ ಈಗ ಆಗಿದೆ ಅಂದ್ರೆ ನಾವು ಅವರಿಗೆ ತುಂಬಾ ದೀರ್ಘಾವಧಿ ರಜೆ ಘೋಷಣೆ ಮಾಡಿದ್ವಲ್ಲ, ಕೊರೋನಾದ ಒಂದು ನೆಪ ಹೇಳಿ ಅವರಿಗೆ ದೀರ್ಘಾವಧಿ ಶಾಲೆಯಿಂದ ದೂರ ಇಟ್ಟದ್ದೇ ಬಹಳ ದೊಡ್ಡ ದುರಂತ ಆಗಿದೆ. ಈಗ ನೀವು ಹೇಳಿದ ಹಾಗೆ ಅದೊಂದು ದೊಡ್ಡ ಹೋರಾಟ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ರಯತ್ನ ಸಾಗ್ತಾ ಇದೆ, ಒತ್ತಡಗಳನ್ನು ಹಾಕ್ತಾ ಇದ್ದೇವೆ. ಅದಕ್ಕೆ ಬೇರೆ ಬೇರೆ ನಿಟ್ಟಿನಲ್ಲಿ ಈಗ ನೋಡಿ, ಸರ್ಕಾರ ಮೊದಲು ಶಿಕ್ಷಣ ಮಂತ್ರಿಗಳು ಬೇರೆ ಇದ್ದಾಗ ಒಂದು ರೀತಿ ಒತ್ತಡ ಹಾಕಿದ್ವಿ. ಈಗ ಹೊಸ ಶಿಕ್ಷಣ ಮಂತ್ರಿಗಳು ಯಾರಾಗ್ತಂತ ಕಾಯ್ದಿವಿ. ಈಗ ಬಹುಶಃ ಅವರು ಒಳ್ಳೆಯ ಒಂದು ಡಿಸಿಷನ್ ಅನ್ನೇ ತಗೊಂಡಿದ್ದಾರೆ. ಇನ್ನು ಶೀಘ್ರದಲ್ಲಿ ಈಗ ನಮ್ಮ ಈ ಬೇರೆ ಬೇರೆ ಜಿಲ್ಲೆಗಳಿಗೆ ಒಂದೊಂದು ರೀತಿಯ ತಾರತಮ್ಯ ಬೇಡ, ಎಲ್ಲ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಪಾಲನೆ ಮಾಡಿ ಮಕ್ಕಳನ್ನು ಆದಷ್ಟು ಬೇಗ ಶಾಲೆ ಒಳಗೆ ಕೂರಿಸುವ ವ್ಯವಸ್ಥೆಯನ್ನು ಮಾಡಕ್ಕೆ ನಮ್ದೊಂದು ಹೋರಾಟ ನಡಿಬೇಕು ಈಗ. ಖಂಡಿತವಾಗಿ ಮಾಡ್ತೀವಿ ಸರ್. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸಾಗಲಿ. ಥ್ಯಾಂಕ್ ಯು.